സ്നേഹത്താലടുക്കാം ഞാൻ, മോഹത്താലെ പാടാം ഞാൻ, കനവിൽ ഒന്ന് വന്ന് പുണരൂ. ವಯ್ಯತ್ತಬೈಲ್ ಅಸ್ಸೀದತ್ ಮಣವಾಟಿ ಬೀವಿ ರದಿಯಲ್ಲಾಹು ಅನ್ಹ ರವರ ಹೆಸರಲ್ಲಿ 2 ವರ್ಷಕ್ಕೊಮ್ಮೆ ನಡೆಸುವ ಮಕಾಂ ಉರೂಸ್. ವಯ್ಯತ್ತಬೈಲ್ ಅಂದರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮ ಪಂಚಾಯತ್ ಕೊಡ್ಲಮುಗರು ಪ್ರದೇಶ. ನಮ್ಮ ಕರ್ನಾಟಕದ ಬಾಳಕುಣಿ ಗ್ರಾಮಕ್ಕೆ ಹತ್ತಿರ ನಿಲ್ಲುವ ಈ ವಯ್ಯತ್ತಬೈಲ್ ಎಂಬ ಪ್ರದೇಶವು ಜಾತಿ ಮತ್ತು ಭೇದವಿಲ್ಲದೆ ಎಲ್ಲ ಜನರು ಅವರ ಅವಶ್ಯಕ್ಕಾಗಿ ಬರುವಂತಹ ಒಂದು ಮಕಾಂ ಆಗಿರುತ್ತದೆ ವಯ್ಯತ್ತಬೈಲ್ ಮಣವಾಟಿ ಬೀವಿ ದರ್ಗಾ ಶರೀಫ್. ಅಲ್ಲಿ ದೈನಂದಿನವಾಗಿ 100ಕ್ಕಿಂತಲೂ ಹೆಚ್ಚು ಜನರು ಸಂದರ್ಶನ ಮಾಡಿ ಅವರ ತೊಂದರೆಗಳನ್ನು ಹೇಳಿ ಅಲ್ಲಿ ಹರಕೆಯನ್ನು ಕೊಟ್ಟು ಅವರ ಕಾರ್ಯ ಅಲ್ಲಿ ಈಡೇರಿಸಲ್ಪಡುತ್ತದೆ. ಈ ರೀತಿ ಪ್ರಸಿದ್ಧವಾದ ನಮ್ಮ ವಯ್ಯತ್ತಬೈಲ್ ಮಣವಾಟಿ ಬೀವಿ ದರ್ಗಾ ಶರೀಫಿನಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಉರೂಸ್ ಕಾರ್ಯಕ್ರಮವು ಈ ಕಳೆದ ಫೆಬ್ರವರಿ ತಿಂಗಳ 17ನೇ ತಾರೀಕಿನಂದು ಶುಕ್ರವಾರ ಜುಮಾ ನಮಾಜಿನ ನಂತರ ಆರಂಭಗೊಂಡು ಇವತ್ತಿಗೆ 12 ದಿನಗಳ ಕಾರ್ಯಕ್ರಮಗಳು ಕಳೆದು ಇವತ್ತು 13ನೇ ದಿನದ ಕಾರ್ಯಕ್ರಮವು ಇಂದು ನಡೆಯಲಿದೆ. ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ಕಳೆದ 12 ದಿನಗಳ ಕಾರ್ಯಕ್ರಮವು ಪೂರ್ತಿಗೊಂಡಿದೆ. ಇವತ್ತು ಮತ್ತು ನಾಳೆ ಇನ್ನು ಈ ಆದಿತ್ಯವಾರ ತನಕ ನಮ್ಮ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದೆ. ನಾಳೆ ವಯ್ಯತ್ತಬೈಲ್ ಜಮಾತಿನ ಆ ಊರಿನ 60 ವರ್ಷಗಳ ಕಾಲ ನೇತೃತ್ವವನ್ನು ನೀಡಿದ ಅಲ್ಲಿನ ಕಾಜಿಯು ಪ್ರಧಾನ ಮುದರಿಸರಾಗಿ ಸೇವೆಗೈದಂತಹ ನಮ್ಮ ಆತ್ಮೀಯ ಗುರು ಮಹಾನರಾದ ತಾಜುಶ್ಶರಿಯ ಶೈಖುನ ಅಲಿಕುಂಜಿ ಉಸ್ತಾದ್ ಖದ್ದಸಲ್ಲಾಹು ಸುನ್ನಹುಲ್ ಅಜೀಜ್ ರವರ ಅನುಸ್ಮರಣಾ ಕಾರ್ಯಕ್ರಮವು ನಾಳೆ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಸಯ್ಯದ್ ಸಾದಾತ್ ತಂಗಳ್ ಗುರುವಾಯಣಕೆರೆ ಅನುಸ್ಮರಣ ಭಾಷಣವನ್ನು ಮಾಡಲಿದ್ದಾರೆ. ನಂತರ ನಮ್ಮ ಕಾರ್ಯಕ್ರಮವು ಶನಿವಾರ ಅಸ್ತಮಿಸಿದ ಆದಿತ್ಯವಾರ ರಾತ್ರಿ ಅಲ್ಲಿ ಸಮಾರೋಪ ಸಮಾರಂಭವು ನಡೆಯಲಿದೆ. ಮತಪ್ರಭಾಷಣದ ಸಮಾರೋಪ ಸಮಾರಂಭ. ಅದರಲ್ಲಿ ಕೇರಳ ಮುಸ್ಲಿಂ ಜಮಾತಿನ ಕಾರ್ಯದರ್ಶಿಯು ಅದೇ ರೀತಿ ಸಮಸ್ತ ಕೇರಳ ಜಮೀಯತುಲ್ ಉಲಮಾದ ಕಾರ್ಯದರ್ಶಿಯಾದಂತಹ ಸೈಯದ್ ಇಬ್ರಾಹಿಮುಲ್ ಖಲೀಲ್ ಬುಖಾರಿ ಕಡಲುಂಡಿ ತಂಗಳರವರ ನೇತೃತ್ವದಲ್ಲಿ ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದ್ ಅವರ ಮುಖ್ಯ ಪ್ರಭಾಷಣವು ನಡೆಯಲಿದೆ. 10,000ಕ್ಕಿಂತಲೂ ಜನರು ಸೇರುವಂತಹ ಸಮಾರೋಪ ಸಮಾರಂಭವು ಶನಿವಾರ ವಯ್ಯತ್ತಬೈಲ್ನಲ್ಲಿ ನಡೆಯಲಿದೆ. ಆದಿತ್ಯವಾರ ಹಗಲು ಉರೂಸ್ ಕಾರ್ಯಕ್ರಮ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಖತುಮುಲ್ ಕುರ್ಆನ್ ಪಾರಾಯಣ ಹಾಗೂ 11 ಗಂಟೆಗೆ ಮೌಲಿದ್ ಪಾರಾಯಣ ಮಾಡಿ 12 ಗಂಟೆಗೆ ಅನ್ನದಾನವು ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಾಧಾರಣ 500,000ಕ್ಕಿಂತ ಹೆಚ್ಚು ಜನರು ಅನ್ನದಾನಕ್ಕೆ ಸಾಧಾರಣ ಉರೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಆ ರೀತಿ ಅಷ್ಟು ಜನರು ಬರುವಂತಹ ನಮ್ಮ ಉರೂಸ್ ಕಾರ್ಯಕ್ರಮವು ಮಾರ್ಚ್ 5ನೇ ತಾರೀಕು ಆದಿತ್ಯವಾರ ನಡೆಯಲಿದೆ. ಈ ಕಾರ್ಯಕ್ರಮದ ಪೂರ್ಣ ವಿಜಯಕ್ಕಾಗಿ ಪತ್ರಕರ್ತರ ಪ್ರಚಾರವು ನಮಗೆ ಬಹಳ ನಿರೀಕ್ಷೆ ಇದೆ. ನೀವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಜನರ ಮುಂದೆ, ಸಮೂಹದ ಮುಂದೆ ಇದನ್ನು ತಲುಪಿಸಿಕೊಡಬೇಕು ಎಂದು ನಿಮ್ಮಲ್ಲಿ ಬಹಳ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಕಳೆದ ಫೆಬ್ರವರಿ 17ನೇ ತಾರೀಕಿನಂದು ಆರಂಭಗೊಂಡಂಥ ಉರೂಸ್ ಸಮಾರಂಭ, ಮತಪ್ರವಚನ ಸಮಾರಂಭ ಇವತ್ತು 13ನೇ ದಿವಸ. ಇವತ್ತು ರಾತ್ರಿ ನಮ್ಮ ಜಿಪ್ರಿ ತುಕಾಯ ತಂಗಳ್ ಬೆಳ್ತಂಗಡಿಯವರು ಪ್ರಾರ್ಥನೆಯೊಂದಿಗೆ ಕಲೀಲು ಉದವಿಯವರು ಮುಖ್ಯ ಪ್ರಭಾಷಣೆಗೆ ಹೇಳಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಿನ್ನೆ ನಾವು ಊರಿನ ಎಲ್ಲ ಸಹೋದರ ಬಾಂಧವರನ್ನು ಕರೆದು ನಿನ್ನೆ ಒಂದು ಸ್ನೇಹಕೂಟ ಅಂತ ಹೇಳಿ ಒಂದು ಕಾರ್ಯಕ್ರಮ ನಿನ್ನೆ ಸಂಜೆ 4 ಗಂಟೆಗೆ ಕರೆದಿದ್ದೆವು. ಎಲ್ಲ ಹೈಸ್ಕೂಲ್ನವರು, UP ಸ್ಕೂಲ್ನವರು ಮತ್ತು ಸುತ್ತಮುತ್ತಲಿನ ಹಿಂದೂ ಬಾಂಧವರನ್ನು ಕರೆದು ಆ ಸ್ನೇಹಕೂಟವನ್ನು ಒಳ್ಳೆ ರೀತಿಯಲ್ಲಿ
ಕರೀತದೆ. ಎಂತ ಹೇಳಿದರೆ ನಾವು ಆ ಪ್ರದೇಶದಲ್ಲಿ ಈಗ ಕಾಸರಗೋಡು ಜಿಲ್ಲೆ ಆಗಲಿ, ಈಗ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ, ಒಂದು ಸೌಹಾರ್ದದ ಒಂದು ಊರೊಂದು ಎಲ್ಲಿದ್ದರೆ ಅದು ಕೊಯ್ಯುತ್ತವೆ. ಸುತ್ತಮುತ್ತಲು ಹಿಂದೂ ಬಾಂಧವರು ಮತ್ತು ಅಲ್ಲಿ ಸುತ್ತಮುತ್ತಲಿರುವ ಎಲ್ಲರೂ ಐಕ್ಯತೆಯಿಂದ ಒಂದು ಬಾಳುವ ಒಂದು ಊರಿದ್ದರೆ ಅದು ಕೊಯ್ಯತ್ತಬೇಲು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಇವತ್ತಿನ ಈ ಸಮಾಜದಲ್ಲಿ ಕಾಣುವ ಈ ಎಲ್ಲ ಇದರಲ್ಲಿ ಕೊಯ್ಯತ್ತಬೇಲು ಒಂದನೇ ಸ್ಥಾನ ಅಂತ ಹೇಳಿ ಅಲ್ಲಿ ಮಾದರಿಗೆ ಆಗಬೇಕು. ಎಲ್ಲ ಇದು ಕೊಯ್ಯತ್ತಬೇಲನ್ನು ಕಂಡು ನೀವು ಕಲಿಬೇಕು ಅಂತ ಎಲ್ಲರೂ ಹೇಳಬೇಕಂತ ಒಂದು ಪರಿಸ್ಥಿತಿ ಕೊಯ್ಯತ್ತಬೇಲು ಉಂಟು. ಅಲ್ಲಿ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಇರುವಂಥ ಊರು ಅಂತ ಹೇಳಿದರೆ ಕೊಯ್ಯತ್ತಬೇಲು. ಅಲ್ಲಿ ಹಿಂದೂ ಬಾಂಧವರು ಹರಕೆ ಹೊತ್ತು ಅವರು ಮಲ್ಲಿಗೆ ಹೂ ಮತ್ತು ತೆಂಗಿನ ಎಣ್ಣೆಯನ್ನು ಕಾಣಿಕೆ ರೂಪದಲ್ಲಿ ತಂದು ಅವರ ಕಾರ್ಯ ಇಷ್ಟಸಿದ್ಧಿ ಪ್ರಾರ್ಥನೆಯೊಂದಿಗೆ ಅವರ ಕಾರ್ಯಕ್ರಮ ಎಲ್ಲ ಒಳ್ಳೆಯ ರೀತಿಯಲ್ಲಿ ನೆರವೇರಿಸುವ ಒಂದು ನಂಬಿಕೆ ಎಲ್ಲ ಬಾಂಧವರಿಗೂ ಕೊಯ್ಯತ್ತಬೇಲಿನ ಆ ದರ್ಗಾಕ್ಕೆ ಭೇಟಿ ಕೊಟ್ಟರೆ ಅವರ ಕಾರ್ಯ ಪೂರ್ತಿ ಆಗುತ್ತದೆ ಅನ್ನೋ ನಂಬಿಕೆ ಭಕ್ತಾದಿಗಳಿಗೆ ಇದೆ ಅಂತ ಹೇಳಿ ನಾನು ಹೇಳ್ತೇನೆ. ಅಂತ ಹೇಳಿದರೆ ಅಷ್ಟು ಒಂದು ಒಳ್ಳೆಯ ಊರು. ಈಗ ನಮ್ಮ ಖತೀಬ್ ಉಸ್ತಾದರು ಹೇಳಿದಾಗೆ 4ನೇ ತಾರೀಖಿನಂದು ಮಾರ್ಚ್ 4 ಸಮಾಪನ ದಿವಸ ಆವತ್ತು ಮತ್ತು 5ನೇ ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ನಮ್ಮ ಮೌಲೂದ್ ಪಾರಾಯಣ ಮತ್ತು ಅನ್ನದಾನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅನ್ನದಾನ ಕಾರ್ಯಕ್ರಮವು ನಡೀತಾ ಇದೆ. ಒಂದು 50,000ಕ್ಕಿಂತ ಮೇಲೂ ಭಕ್ತಾದಿಗಳು ಅನ್ನದಾನಕ್ಕೆ ಜಾತಿ ಭೇದ ಇಲ್ಲದೆ ಬಂದು ಪಾಲ್ಗೊಳ್ಳುವ ಒಂದು ಕಾರ್ಯಕ್ರಮ. ಅದನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾಳೆ 2ನೇ ತಾರೀಕಿನಂದು ನಮ್ಮ ತಾಜೇಶ್ವರಿ ಅಲಿಕುಂಜಿ ಉಸ್ತಾದರವರ ಅನುಸ್ಮರಣೆ ದಿವಸವನ್ನು ನಾಳೆ 2ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. 60 ವರ್ಷ ನಮ್ಮ ಮಹಲ್ನಲ್ಲಿ ಜಮಾತಿನಲ್ಲಿ ಅವರು ನೇತೃತ್ವ ವಹಿಸಿದಂಥ ಒಂದು ಉಸ್ತಾದ ಪಂಡಿತರು, ಮಹಾಪಂಡಿತರು ಅಂತ ಹೇಳಿದರೆ ಕೇರಳ ಕರ್ನಾಟಕದಲ್ಲಿ ಇರುವಂಥದ್ದು ಮಹಾದೊಡ್ಡ. ಈಗ ಅವರು ನಿಧನರಾಗಿದ್ದಾರೆ. ಅವರ ಅನುಸ್ಮರಣೆಯನ್ನು 2ನೇ ತಾರೀಕಿನಂದು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಬೇಕಾಗಿ ಪತ್ರ ಮಾಧ್ಯಮದ ನೀವೆಲ್ಲರೂ ಸಹಕರಿಸಬೇಕು ಅಂತ ನಿಮ್ಮ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದೆ.